ವಿಘ್ನ ವಿನಾಶಕನಾದ ವಿಘ್ನೇಶ್ವರನಿಗೆ ನಮಿಸುತ್ತಾ, ನೃತ್ಯದ ಅಧಿಪತಿಯಾದ ನಟರಾಜೇಶ್ವರನಿಗೆ ವಂದಿಸುತ್ತಾ, ರಾಷ್ಟ್ರೀಯ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಗಡಿನಾಡು ಕನ್ನಡೋತ್ಸವ ಕಾರ್ಯಕ್ರಮದಲ್ಲಿ ಶಿವಾಂಜಲಿ ಕಲಾಕೇಂದ್ರ ರಿಜಿಸ್ಟರ್ಡ್ ಪೆರ್ಲಾ ಅರ್ಪಿಸುತ್ತಾ ಇರುವಂತಹ ನೃತ್ಯಾರ್ಚನ ಭರತನಾಟ್ಯ ಹಾಗೂ ಜಾನಪದ ನೃತ್ಯ ಕಾರ್ಯಕ್ರಮಕ್ಕೆ ನೆರೆದಿರುವಂತಹ ಎಲ್ಲ ಕನ್ನಡಾಭಿಮಾನಿಗಳಿಗೂ ಕಲಾಭಿಮಾನಿಗಳಿಗೂ ಶಿವಾಂಜಲಿ ತಂಡದ ಪರವಾಗಿ ನಾನು ವಿದುಷಿ ಕಾವ್ಯ ಭಟ್ ಪೆರ್ಲಾ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಶಿವಾಂಜಲಿಯ ಬಗ್ಗೆ ಒಂದಿಷ್ಟು ಪರಿಚಯ. ಶಿವಾಂಜಲಿ ಕಲಾಕೇಂದ್ರ ರಿಜಿಸ್ಟರ್ಡ್ ಪೆರ್ಲಾ ಕಳೆದ 13 ವರ್ಷಗಳಿಂದ ಪೆರ್ಲಾದಲ್ಲಿ ಆಸಕ್ತ ವಿದ್ಯಾರ್ಥಿಗಳಿಗೆ ಭರತನಾಟ್ಯ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ. ಪ್ರಸ್ತುತ ದಕ್ಷಿಣ ಕನ್ನಡದ ಸಾಜಾ ಹಾಗೂ ಪುಣಚ ಗ್ರಾಮದಲ್ಲಿ ಕೂಡ ನಮ್ಮ ಶಿವಾಂಜಲಿಯ ಶಾಖೆಗಳು ಇದೆ. 150ಕ್ಕೂ ಮಿಕ್ಕಿ ಅನೇಕ ವಿದ್ಯಾರ್ಥಿಗಳಿಗೆ ಭರತನಾಟ್ಯದ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದೇನೆ. ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ನಡೆಸುವಂತಹ ಭರತನಾಟ್ಯ ಜೂನಿಯರ್, ಸೀನಿಯರ್ ಹಾಗೂ ವಿದ್ವತ್ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ತರಬೇತುಗೊಳಿಸಿಕೊಂಡು ಅದೇ ಪರೀಕ್ಷೆಗಳಿಗೆ ತೀರ್ಪುಗಾರರಾಗಿ ಕೂಡ ನಾನು ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನರ್ತಿಸುತ್ತಾ ಇರುವಂತಹ ಕಲಾವಿದರು ಶ್ರೀಮತಿ ಶಿಲ್ಪಾ ಸುದರ್ಶನ್, ಕುಮಾರಿಯರಾದ ಪ್ರಣಮ್ಯ, ಸುಪ್ರೀತಾ, ಅಕ್ಷತಾ, ರಕ್ಷಾ, ಸಿಂಧೂರ, ಸನ್ನಿಧಿ, ಆಕಾಂಕ್ಷ ಹಾಗೂ ಮಾಸ್ಟರ್ ರಾಮಪ್ರಖ್ಯಾತಿವರು. ಕಾರ್ಯಕ್ರಮದ ಮೊಟ್ಟ ಮೊದಲಿಗೆ ಕಾರ್ಯಕ್ರಮದ ಯಶಸ್ಸನ್ನು ಕೋರುತ್ತಾ ಸಾಂಪ್ರದಾಯಿಕವಾಗಿ ಭರತನಾಟ್ಯದಲ್ಲಿ ನರ್ತಿಸುತ್ತಾ ಇರುವಂತಹ ಪುಷ್ಪಾಂಜಲಿಯೊಂದಿಗೆ ಕಾರ್ಯಕ್ರಮದ ಯಶಸ್ಸನ್ನು ಕೋರುತ್ತಾ ತಮ್ಮೆಲ್ಲರ ಮುಂದೆ ಬರುತ್ತಿದ್ದಾರೆ ಶ್ರೀಮತಿ ಶಿಲ್ಪಾ ಸುದರ್ಶನ್, ಕುಮಾರಿಯರಾದ ಪ್ರಣಮ್ಯ, ಸುಪ್ರೀತಾ, ರಕ್ಷಾ ಹಾಗೂ ಅಕ್ಷತಾ. ಕಿಟ್ಟ ಜಗನ್ನಗ ಜಂತರಿ ಗಿಡದಗದ ಜೇಕು ಜಂತ ಕಿಟ್ಟ ಜಗನ್ನಗ ಜಂತರಿ ಗಿಡದಗದ ತಜೇಂ ತಜೇಂ ತಜೇಕು 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 ಜಂತ ಕಿಟ್ಟ ಜಗನ್ನಗ ಜಂತರಿ ಗಿಡದಗದ ತಜೇಂ ತಜೇಂ ತಜೇಕು
ಕುಜಂ ತಕಿಟ ಜಗಡಗ ಝಂ ತರಿಗಿಡ ಜಗದ ಕಿಟ್ಟ ತದ್ದಿತ್ತೋಂ ನಂ ಜಗದರಿ ದಗ ಜೇ ಕುಜಂ ತಕಿಟ್ಟ ತದ್ದಿತ್ತೋಂ ನಂ ಜಗದರಿ ದಗ ಜೇ ಕುಜಂ ತಕಿಟ್ಟ ತದ್ದಿತ್ತೋಂ ನಂ ಜಗದರಿ ದಗ ಜೇ ಕುಜಂ ತಕಿಟ ತದ್ದಿತ್ತೋಂ ನಂ ಜೇ ಕುಜಂ ತಕಿಟ ತದ್ದಿತ್ತೋಂ ನಂ ಜೇ ಕುಜಂ ತಕಿಟ ತದಿಗಿಡರೋ 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 ಜೇ ಕುಜಂ ತಕಿಟ ತಗದದಿಗಿಡರೋ 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 ಜೇ ಕುಜಂ ತಕಿಟ ತಗದಿಗು ತದಿಗಿಡರೋ ತಗದಿಗು ತದಿಗಿಡರೋ ತಗದಿಗು ತದಿಗಿಡರೋ ಜೇ ಕುಜಂ ತಕಿಟ ತಕಿಟ ಜಂ ತರಿಗಿಡದಗರ ತಜಂ ತಜೇ ತಜೇ ಕುಜಂ ತಕಿಟ ಜಗಡಗ ಜಂ ತರಿಗಿಡದಗರ सिद्धिविनायक प्रणवाकार सिद्धिविनायक प्रणवाकार सिद्धिविनायक पार्वती तनय सिद्धिगे नीडु प्रणवाकार सिद्धिविनायक पार्वती तनय सिद्धिगे नीडु प्रणवाकार सिद्धिविनायक पार्वती तनय प्रणवाकार सिद्धिविनायक पावन चरित पंचवदन पावन चरित पंचवदन पावन चरित पंचवदन पालनेत्र प्रिय पाहि गजानन पावन चरित पंचवदन पालनेत्र प्रिय पाहि गजानन प्रणवाकार सिद्धिविनायक पार्वती तनय सिद्धिगे नीडु प्रणवाकार सिद्धिविनायक फणीन्द्रभूषित पाशाङ्कुशधर प्रणतार्थिहरन पादके नमना फणीन्द्रभूषित पाशाङ्कुशधर प्रणतार्थिहरन पादके नमना परिपरिविधदरि पूजिप भक्तर परिपरिविधदरि पूजिप भक्तर पापव परिहरिसि पारिसि
ಪಾರ್ವತಿ ತನಯ ಸಿದ್ಧಿಯ ನೀಡು ಪ್ರಣವಕಾರ ಸಿದ್ಧಿ ವಿನಾಯಕ ಸಿದ್ಧಿ ವಿನಾಯಕ ಸಿದ್ಧಿ ವಿನಾಯಕ ಮುಂದಕ್ಕೆ ನೃತ್ಯದ ಅಧಿದೇವತೆಯಾದಂತಹ ನಟರಾಜನನ್ನು ಪ್ರಾರ್ಥಿಸುವಂತಹ ಶಿವಸ್ತುತಿ. ಚಿದಂಬರದಲ್ಲಿ ತಾಂಡವವನ್ನು ಮಾಡುತ್ತಾ ಇರುವಂತಹ ನಟರಾಜೇಶ್ವರನನ್ನು ವಂದಿಸುವಂತಹ ಸ್ತುತಿಗೆ ತಮ್ಮ ಮುಂದೆ ಬರುತ್ತಿದ್ದಾರೆ ಕುಮಾರಿಯರಾದ ಸನ್ನಿಧಿ, ಆಕಾಂಕ್ಷಾ, ರಾಧಿಕಾ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಜಯ ಜಯ ಶಂಭೋ ಶಿವ ಶಂಭೋ. ಜಯ ಜಯ ಶಂಭೋ ಶಿವ ಶಂಭೋ. ಹರ ಹರ ಮಹಾದೇವ ಕೈಲಾಸವಾಸ. ಜಯ ಜಯ ಶಂಭೋ ಶಿವ ಶಂಭೋ. ಹರ ಹರ ಮಹಾದೇವ ಕೈಲಾಸವಾಸ. ಪಾರ್ವತಿ ನಾಯಕ ಪರಮದಯಾಳ.
ಕಾರ್ಯಕ್ರಮದ ಮುಂದಕ್ಕೆ ಜಗನ್ಮಾತೆ ಅಷ್ಟಭುಜೆಯಾದಂತಹ ತಾಯಿ ದೇವಿಯನ್ನು ಸ್ಮರಿಸುವಂತಹ ದೇವಿ ಸ್ತುತಿ, ಕೋಲಾಸುರನನ್ನು ಕೊಂದು ಕೊಲ್ಲೂರಿನಲ್ಲಿ ವಾಸವಾಗಿರುವಂತಹ ಮೂಕಾಂಬಿಕೆಯನ್ನು, ಮಹಿಷನನ್ನು ವಧಿಸಿದಂತಹ ಮಹಿಷ ಮರ್ದಿನಿಯನ್ನು ಪಾಡಿ ಪೊಗಳುವಂತಹ ದೇವಿ ಸ್ತುತಿಗೆ ಹೆಜ್ಜೆ ಹಾಕುತ್ತಾ ತಮ್ಮ ಮುಂದೆ ಬರುತ್ತಿದ್ದಾರೆ ಕುಮಾರಿಯರಾದ ಪ್ರಣಮ್ಯ, ಸುಪ್ರೀತಾ ಹಾಗೂ ಶ್ರೀಮತಿ ಶಿಲ್ಪಾ ಸುದರ್ಶನ್. ಓಂಕಾರ ಬಿಂದು ಮಧ್ಯ ನಿಲಯೇ ಓಂಕಾರ ಬಿಂದು ಮಧ್ಯ ನಿಲಯೇ ಓಂಕಾರ ಬಿಂದು ಮಧ್ಯ ನಿಲಯೇ ಶ್ರೀಚಕ್ರ वाग्धीश्वरी सप्त मातृस्वरूपिणी वाग्धीश्वरी सप्त मातृस्वरूपिणी कोलासुरन कुंद मूकांबिके वाग्धीश्वरी सप्त मातृस्वरूपिणी कोलासुरन कुंद मूकांबिके वाग्धीश्वरी सप्त मातृस्वरूपिणी कोलासुरन कुंद मूकांबिके ओंकार बिंदु मध्य निलये श्रीचक्रराज राजेश्वरी ओंकार बिंदु मध्य निलये कालभैरवी चामुंडेश्वरी महिषन संहरिಸಿ ಭಕ್ತರ ಪೂರೈಸಿದೆ कालभैरवी चामुंडेश्वरी महिषन संहरिಸಿ ಭಕ್ತರ ಪೂರೈಸಿದೆ चामुंडेश्वरी
ಸಂಹರಿಸಿ ಭಕ್ತರ ಪೂರೈದೆ ಇಷ್ಟಾರ್ಥಗಳನ್ನು ಕರುಣಿಸುತ್ತಾಯೇ ಇಷ್ಟಾರ್ಥಗಳನ್ನು ಕರುಣಿಸುತ್ತಾಯೇ ನಿನ್ನಯ ಚರಣಕ್ಕೆ ನಮಿಪೆನು ದೇವಿ ನಿನ್ನಯ ಚರಣಕ್ಕೆ ನಮಿಪೆನು ದೇವಿ ಓಂಕಾರ ಬಿಂದು ಮಧ್ಯ ನಿಲಯೇ ಶ್ರೀ ಚಕ್ರರಾಜ ರಾಜೇಶ್ವರಿ ಓಂಕಾರ ಬಿಂದು ಮಧ್ಯ ನಿಲಯೇ ಶ್ರೀ ಮುಂದಕ್ಕೆ ಕೆ.ಎಸ್. ನಿಸಾರ್ ಅಹಮದ್ ಅವರ ಬಹಳ ಜನಪ್ರಿಯವಾದಂತಹ ಹಾಡು ನಿತ್ಯೋತ್ಸವ. ಈ ಹಾಡಿಗೆ ಹೆಜ್ಜೆ ಹಾಕುತ್ತಾ ತಮ್ಮ ಮುಂದೆ ಬರುತ್ತಿದ್ದಾರೆ ಕುಮಾರಿಯರಾದ ಅಕ್ಷತಾ, ರಕ್ಷಾ, ಸಿಂಧೂರ, ಸನ್ನಿಧಿ, ರಾಧಿಕಾ ಹಾಗೂ ಆಕಾಂಕ್ಷ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ
ಮುಂದಕ್ಕೆ ಪುಟ್ಟ ಶ್ರೀಕೃಷ್ಣನು ಯಶೋದೆಯೊಂದಿಗೆ ಆಟವಾಡುವಂತಹ, ಯಶೋದೆಯ ಕೈಯಿಂದ ಕಡೆಗೋಲನ್ನು ತೆಗೆದುಕೊಂಡು ಓಡಿ ಹೋಗುವಂತಹ, ಯಶೋದೆಯನ್ನು ಆಡಿ ನಲಿಸಿ ಕುಣಿಸುವಂತಹ ಕಡೆಗೋಲ ತಾರೆನ್ನ ಚಿನ್ನವೇ ಹಾಡಿಗೆ ಹೆಜ್ಜೆ ಹಾಕುತ್ತಾ ಬರುತ್ತಿದ್ದಾರೆ ಮಾಸ್ಟರ್ ರಾಮಪ್ರಖ್ಯಾತ್ ಹಾಗೂ ಶ್ರೀಮತಿ ಶಿಲ್ಪಾ ಸುದರ್ಶನ್. ಕಡಗೋಲ ತಾರಿನ್ನ ಚಿನ್ನವೇ ಕಡಗೋಲ ತಾರಿನ್ನ ಚಿನ್ನವೇ ಮೊಗರೊಡೆದರೆ ಮೊಗರೊಡೆದರೆ ಬೆಣ್ಣೆ ಬಾರದೂರನ್ನವೇ ಕಡಗೋಲ ತಾರೆಂದ ಚಿನ್ನವೇ ಮೊಗರೊಡೆದರೆ ಬೆಣ್ಣೆ ಬಾರದೂರನ್ನವೇ ಕಡಗೋಲ ತಾರೆಂದ ಚಿನ್ನವೇ ಅಣ್ಣನ ಒಡಗುಂಡು ಬಾರಯ್ಯ ಸವಿ ಸವಿ ಬೆಣ್ಣೆಯ ಮುದ್ದೆಯ ಮೆಲುವಿರಂತೆ ಅಣ್ಣನ ಒಡಗುಂಡು ಬಾರಯ್ಯ ಸವಿ ಸವಿ ಬೆಣ್ಣೆಯ ಮುದ್ದೆಯ ಮೆಲುವಿರಂತೆ ಕಡಗೋಲ ತಾರೆನ್ನ ಚಿನ್ನವೇ ಮೊಗರೊಡೆದರೆ ಬೆಣ್ಣೆ ಬಾರದೂರನ್ನವೇ ಕಡಗೋಲ ತಾರೆನ್ನ ಚಿನ್ನವೇ ಪುಟ್ಟ ಪೂಜಿಯ ತಂದು ನಿನ್ನಯ ತೊಟ್ಟಿನ ಕಾಲಿಗೆ ಕಟ್ಟಿಸುವೆ ಪುಟ್ಟ ಪೂಜಿಯ ತಂದು ನಿನ್ನಯ ತೊಟ್ಟಿನ ಕಾಲಿಗೆ ಕಟ್ಟಿಸುವೆ ಬಟ್ಟಲು ತುಂಬಿದ ಸಕ್ಕರೆ ನಿನಗಿವೆ ಬಟ್ಟಲು ತುಂಬಿದ ಸಕ್ಕರೆ ನಿನಗಿವೆ ಕಟ್ಟಾಣಿ ಮುತ್ತಿನ ಖನಿಯೇ ಬಾರಾಮ ಕಟ್ಟಾಣಿ ಮುತ್ತಿನ ಖನಿಯೇ ಬಾರಾಮ ಕೊಡಗೋಲ ತಾರೆನ್ನ ಚಿನ್ನವೇ ಬಡವರ ಭಾಗ್ಯದ ನಿಧಿಗೆ ಗೋಕುಲದ ಒಡೆಯ ಪುರಂದರ ವಿಠಲ ಕೃಷ್ಣಯ್ಯ ಬಡವರ ಭಾಗ್ಯದ ನಿಧಿಗೆ ಗೋಕುಲದ ಒಡೆಯ ಪುರಂದರ ವಿಠಲ ಕೃಷ್ಣಯ್ಯ ಕಡಲೊಂದು ತುಡುಗು ಮಾಡುವ
മാരംഗ മാരംഗ കടകോല താരെന്ന ചിന്നവേ മുഖറൊടുതരെ ಬೆಣ್ಣೆ ಬಾರ ತುರನ್ನವೇ ಕಡಗೋಲ ತಾರೆನ್ನ ಕಾರ್ಯಕ್ರಮದ ಮುಂದಕ್ಕೆ ಕುವೆಂಪು ಅವರು ರಚಿಸಿದಂತಹ ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಎನ್ನುವಂತಹ ಹಾಡಿಗೆ ಹೆಜ್ಜೆ ಹಾಕುತ್ತಾ ತಮ್ಮ ಮುಂದೆ ಬರುತ್ತಿದ್ದಾರೆ ಕುಮಾರಿಯರಾದ ಪ್ರಣಮ್ಯ, ಸುಪ್ರೀತಾ, ಅಕ್ಷತಾ, ರಕ್ಷಾ ಹಾಗೂ ಶ್ರೀಮತಿ ಶಿಲ್ಪಾ ಸುದರ್ಶನ್. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲವೇ ಗುಡಿಯು ಕಲೆಯ ಬಲೆಯು, ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಕಂಬನಿಯ ಮಾಲೆಯನು ಎದೆಯ ಬಟ್ಟಲೊಳಿಟ್ಟು, ಕಂಬನಿಯ ಮಾಲೆಯನು ಎದೆಯ ಬಟ್ಟಲೊಳಿಟ್ಟು, ಧನ್ಯತೆಯ ಕುಸುಮಗಳ ಅರ್ಪಿಸಲಿ, ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಗಂಟೆಗಳ ದನಿಯಿಲ್ಲ, ಜಾಗಟೆಗಳಿಲ್ಲ, ಗಂಟೆಗಳ ದನಿಯಿಲ್ಲ, ಜಾಗಟೆಗಳಿಲ್ಲ, ಕರ್ಪೂರದಾರತಿಯ ಜ್ಯೋತಿಯಿಲ್ಲ, ಕರ್ಪೂರದಾರತಿಯ ಜ್ಯೋತಿಯಿಲ್ಲ, ಭಗವಂತನಾನಂದ ರೂಪುಗೊಂಡಿಹುದಿಲ್ಲಿ, ಭಗವಂತನಾನಂದ ರೂಪುಗೊಂಡಿಹುದಿಲ್ಲಿ, ರಸಿಕತೆಯ ಕಡಲುಕ್ಕಿ ಹರಿವುದಿಲ್ಲಿ, ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಸರಸದಿಂದುಲಿಯುತ್ತಿದೆ ಶಿಲೆಯು ರಾಮಾಯಣವನಿಲ್ಲಿ, ಬಾದರಾಯಣನಂತೆ ಭಾರತವ ಹಾಡುತ್ತಿಹುದಿಲ್ಲಿ, ಸರಸದಿಂದುಲಿಯುತ್ತಿದೆ ಶಿಲೆಯು ರಾಮಾಯಣವನಿಲ್ಲಿ, ಬಾದರಾಯಣನಂತೆ ಭಾರತವ ಹಾಡುತ್ತಿಹುದಿಲ್ಲಿ, ಕುಶಲತೆಗೆ ಬೆರಗಾಗಿ ಮೂಕವಾಗಿದೆ ಕಾಲವಿಲ್ಲಿ, ಮೂರ್ಛೆಯಲ್ಲಿ ಮೈ ಮರೆತು ತೇಲುವುದು ಭೂಭಾರವಿಲ್ಲಿ,
ಶಿಲೆಯು ರಾಮಾಯಣವನಿಲ್ಲಿ ಬಾದರಾಯಣನಂತೆ ಭಾರತವ ಹಾಡುತ್ತಿರುವುದಿಲ್ಲಿ ಸರಸದಿಂದುಲಿಯುತ್ತಿದೆ ಶಿಲೆಯು ರಾಮಾಯಣವನಿಲ್ಲಿ ಬಾದರಾಯಣನಂತೆ ಭಾರತವ ಹಾಡುತ್ತಿರುವುದಿಲ್ಲಿ ಕುಶಲತೆಗೆ ಬೆರಗಾಗಿ ಮೂಕವಾಗಿದೆ ಕಾಲವಿಲ್ಲಿ ಮೂರ್ಛೆಯಲ್ಲಿ ಮೈ ಮರೆತು ತೇಲುವುದು ಭೂಭಾರವಿಲ್ಲಿ ಮೂರ್ಛೆಯಲ್ಲಿ ಮೈ ಮರೆತು ತೇಲುವುದು ಭೂಭಾರವಿಲ್ಲಿ. ಮುಂದಕ್ಕೆ ಜಾನಪದ ನೃತ್ಯ. ಹಳ್ಳಿಯ ಸೊಬಗಿನಲ್ಲಿ ಸುಗ್ಗಿ ಕಾಲದಲ್ಲಿ ಯಾವ ರೀತಿಯಾಗಿ ಹಳ್ಳಿಗಳಲ್ಲಿ ಸುಗ್ಗಿ ಕಾಲವನ್ನು ಆಚರಿಸುತ್ತಾರೆ, ಬೇಸಾಯದ ಸಮಯದಲ್ಲಿ ಯಾವ ರೀತಿಯಾಗಿ ಹಳ್ಳಿಯ ಜೀವನಗಳು ಸಾಗುತ್ತವೆ ಎಂದು ತೋರಿಸುವಂತಹ ಸುಗ್ಗಿ ಕಾಲ ಹೀಗೆ ಬಂದಿತ್ತೋ ಎನ್ನುವಂತಹ ಪ್ರಸಿದ್ಧ ಜನಪ್ರಿಯ ನೃತ್ಯದೊಂದಿಗೆ ತಮ್ಮ ಮುಂದೆ ಬರುತ್ತಿದ್ದಾರೆ ಕುಮಾರಿಯರಾದ ರಾಧಿಕಾ, ಸಿಂಧೂರ, ಸನ್ನಿಧಿ ಹಾಗೂ ಆಕಾಂಕ್ಷ. जग नक नक जग जग नकना जग नक नक जग जग नकना ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಭೂಮಿ ತಾಯಿ ಕಾಳು ಕೊಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ರಾಗಿಯ ಜೋಳದ ಭತ್ತದ ನವಣೆಯ ತೊಗರಿಯವರೆಯ ರಾಶಿ ಹಾಕ್ಯಾವ್ರೆ ನೋಡಿ ಮುದ್ದು ಹೆಸರಿನ ರಾಶಿ ಮಾಡ್ಯಾವ್ರೆ ಮುತ್ತು ಮುತ್ತು ಹಣದಂತ ತೇನೆ ಚಂದ ಕಂತೆ ಕಂತೆ ಕಟ್ಟಿ ನಿಂತ ಬಡವೆ ಅಂದ ಕಾಲು ಕಾಲು ರಾಶಿ ಇವು ಎಂಥ ಚಂದ ಹಾಡುವುದ ರಾಶಿ ಇವು ನೋಡಲಂದ ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ ನೋಡಿ ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಹಳ್ಳಿಯ ಹೈಕ್ಳೆಲ್ಲ ಹುಳ್ಳಿಯ ಹೊರ್ಕೊಂಡು ಕೊಳ್ಳಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ ಗಲ್ಲ ಗಲ್ಲ ಬೆಚ್ಚಗೆ ಕಕ್ಕ ಕೈಯ ಹೆಚ್ಚಿಗೆ ಮುತ್ತಿನ ಕೋಲ
ತಂಪಿನ ಹೊತ್ತಲಿ ಹಂತಿಯ ಪದಗಳ ಹಾಡ್ಯಾವ್ರೆ ಹಳ್ಳಿಗೆ ಸಂತಸ ತುಂಬುತ್ತಾರೆ ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಹಕ್ಕಿಗೆ ಪಿಕ್ಕಿಗೆ ಕಾಳ ಕೊಡುವ ಸುಗ್ಗಿಯು ಮಕ್ಕಳು ಮರಿಗೆ ಕನ್ನಡ ಹುಗ್ಗಿಯು ಮಕ್ಕಳ ಜನಕ್ಕೆ ಚಿನ್ನ ಕೊಡುವ ಸುಗ್ಗಿಯು ನಾಡಿನ ಜನಕ್ಕೆ ಅನ್ನ ಕೊಡುವ ಸುಗ್ಗಿಯು ಬಾಳು ಬಂಗಾರವಾಯ್ತೆ ಭೂತಾಯಿ ನಮ್ಮ ಬಾಳು ಬಂಗಾರವಾಯ್ತೆ ಮಾತಾಯಿ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಭೂಮಿ ತಾಯಿ ಕಾಲು ಕೊಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಜಗ್ ನಕ್ ನಕ್ ಜಗ್ ಜಗ್ ನಕ್ ನಕ್ 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 ಜಗ್ ನಕ್ ನಕ್. ಮುಂದಕ್ಕೆ ವಸಂತ ಋತುವಿನಲ್ಲಿ ಪ್ರಾಕೃತಿಕ ಸೌಂದರ್ಯವನ್ನು ಹೊಗಳುವಂತಹ ನೃತ್ಯದೊಂದಿಗೆ ತಮ್ಮ ಮುಂದೆ ಬರುತ್ತಿದ್ದಾರೆ ಕುಮಾರಿಯರಾದ ಪ್ರಣಮ್ಯ, ಸುಪ್ರೀತಾ ಹಾಗೂ ಶ್ರೀಮತಿ ಶಿಲ್ಪಾ ಸುದರ್ಶನ್. ಪಲ್ಲವಗಳ ಪಲ್ಲವಿಯಲಿ ಗರಿಗೆ ದರಿದೆ ಗೀತ ತಂಬೆಲರಲ್ಲಿ
ಮುಂದಕ್ಕೆ ಕರ್ನಾಟಕದ ಜನಪ್ರಿಯ ಜಾನಪದ ಶೈಲಿಯಾದಂತಹ ಕೋಲಾಟದೊಂದಿಗೆ ತಮ್ಮ ಮುಂದೆ ಬರುತ್ತಿದ್ದಾರೆ ಕುಮಾರಿಯರಾದ ಅಕ್ಷತಾ, ರಕ್ಷಾ, ಸಿಂಧೂರ, ಸನ್ನಿಧಿ, ರಾಧಿಕಾ ಹಾಗೂ ಆಕಾಂಕ್ಷ. ಕೊನೆಯದಾಗಿ ಒಂದು ನೃತ್ಯದೊಂದಿಗೆ ನಮ್ಮ ಇಂದಿನ ನೃತ್ಯಾರ್ಚನಾ ಕಾರ್ಯಕ್ರಮಕ್ಕೆ ಅಂತ್ಯವನ್ನು ಹಾಡಲಿದ್ದೇವೆ. ಇಂದು ಶಿವಾಂಜಲಿ ಕಲಾಕೇಂದ್ರಕ್ಕೆ ಇಲ್ಲಿ ನೃತ್ಯಾವಕಾಶವನ್ನು ಮಾಡಿಕೊಟ್ಟಂತಹ NSCDFನ ಅಧ್ಯಕ್ಷರು, ಪ್ರಧಾನ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೆ ತಂಡದ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇನೆ.
ಹಾಗೆ ನಮ್ಮ ಹೆಸರನ್ನು ಸೂಚಿಸಿದಂತಹ ಶ್ರೀಯುತ ಶಿವರಾಮ್ ಕಾಸರಗೋಡು ಹಾಗೂ ಶ್ರೀಯುತ ಗುರುಪ್ರಸಾದ್ ಕೋಟೆಕರ್ಣಿ ಇವರಿಗೂ ತಂಡದ ಪರವಾಗಿ ಅನಂತ ಧನ್ಯವಾದಗಳು. ಇಂದು ನಮಗೆ ವರ್ಣಾಲಂಕಾರದಲ್ಲಿ ಸಹಕರಿಸಿದಂಥ ಶ್ರೀಯುತ ಶಂಕರ್ ಬದಿಯಡ್ಕ ಇವರಿಗೂ ತಂಡದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇದ್ದೇನೆ. ಹಾಗೂ ವಸ್ತ್ರಾಲಂಕಾರದಲ್ಲಿ ಸಹಕರಿಸಿದಂಥವರು ಶ್ರೀನಿಧಿ ಕಲಾ ಆರ್ಟ್ಸ್ ಕಾಸರಗೋಡು ಇವರಿಗೂ ತಂಡದ ಪರವಾಗಿ ಅನಂತ ಧನ್ಯವಾದಗಳು. ಹಾಗೂ ನಮಗೆ ಇಂದು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ತಂಡದ ಪರವಾಗಿ ಅನಂತ ಧನ್ಯವಾದಗಳು. ಇದೀಗ ನಮ್ಮ ಕೊನೆಯ ಪ್ರಸ್ತುತಿ ತಿಲಾನ. ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಕುಮಾರಿಯರಾದ ಪ್ರಣಮ್ಯ, ಸುಪ್ರೀತಾ ಹಾಗೂ ಶ್ರೀಮತಿ ಶಿಲ್ಪಾ ಸುದರ್ಶನ್. ಧೀರನಾಥ ಧೀರನಾದಿರನತ